ಮಜೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಜೂರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಬಳಿ ಒಂದೇ ವಠಾರದ 7-8 ಮನೆಗಳ ಬಾವಿ ನೀರು ಇದ್ದಕ್ಕಿದ್ದಂತೆ ಕಲುಷಿತಗೊಂಡು ಗಬ್ಬು ನಾರ್ತಾ ಇದೆ. ನೀರು ಕೆಸರಿನ ಬಣ್ಣಕ್ಕೆ ತಿರುಗಿದ್ದು ದುರ್ನಾತದಿಂದ ಕೂಡಿದೆ. ಕುಡಿಯೋದಕ್ಕೆ ಮಾತ್ರ ಅಲ್ಲ, ದಿನಬಳಕೆಯ ಇತರ ಉಪಯೋಗಕ್ಕೂ ಬಳಸಲು ಸಾಧ್ಯವಿಲ್ಲದಂತಾಗಿದೆ. ಇದೀಗ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ನೀಡುವ ನಳ್ಳಿ ನೀರನ್ನು ಸ್ಥಳೀಯರು ಬಳಸಿಕೊಳ್ಳುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಗ್ರಾಮ ಪಂಚಾಯತ್ ಮತ್ತು ಆರೋಗ್ಯ ಇಲಾಖೆಗೆ ಸ್ಥಳೀಯರು ಮಾಹಿತಿಯನ್ನು ನೀಡಿದ್ದು, ಗ್ರಾಮ ಪಂಚಾಯತ್ ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ನೀರನ್ನ ಪರೀಕ್ಷೆಗಾಗಿ ಕೊಂಡೊಯ್ದಿದ್ದಾರೆ. ಸ್ಥಳೀಯರು ಕೂಡ ಉಡುಪಿಯ ಖಾಸಗಿ ಪ್ರಯೋಗಾಲಯದಲ್ಲಿ ನೀರನ್ನ ಪರೀಕ್ಷಿಸಿದ್ದು, ನೀರಿನಲ್ಲಿ ಸೂಕ್ಷ್ಮಾಣುಜೀವಿಗಳು, ಅಮೋನಿಯಾ ಅಂಶಗಳು ಅಧಿಕವಾಗಿ ಪತ್ತೆಯಾಗಿವೆ. 2 ಕಚ್ಚಾ ರಸ್ತೆಗಳ ನಡುವಿನ 50-60 ಮೀಟರ್ ಅಂತರದಲ್ಲಿ ಸುಮಾರು 500 ಮೀಟರ್ ದೂರದ ಒಂದು ವಠಾರದ ಮನೆಯ ಬಾವಿಗಳು ಮಾತ್ರ ಕಲುಷಿತಗೊಂಡಿರುವುದರಿಂದ ಆ ವ್ಯಾಪ್ತಿಯಲ್ಲಿ ಏನೋ ಎಡವಟ್ಟು ಎದುರಾಗಿರುವ ಸಂಶಯ ಇದೆ. ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸುರೇಶ್ ಶೆಟ್ಟಿ ಗುರ್ಮೆ ಮತ್ತು ವಿಜ್ಞಾನಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.